ಕೊರೋನಾ ಸೋಂಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚುತ್ತಲೇ ಇದೆ. ನಿನ್ನೆಯಷ್ಟೇ ವೃದ್ಧ ಮಹಿಳೆಯೊಬ್ಬರು ಕೊರೋನಾಗೆ ಬಲಿಯಾಗ್ತಲೇ ಇಂದು ಬಂಟ್ವಾಳ ಹಾಗೂ ಬೋಳೂರಿನ ಇಬ್ಬರು ವೃದ್ಧರಿಗೆ ಸೋಂಕು ತಗುಲಿರುವಂತದ್ದು ದೃಢಪಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕು ಕೊರೋನಾ ಹಾಟ್ಸ್ಪಾಟ್ ಆಗಿ ಈಗ ಮಾರ್ಪಟ್ಟಿದೆ. ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ 69 ವರ್ಷದ ವೃದ್ಧ ಹಾಗೂ ಬೋಳೂರು ಗ್ರಾಮದ 62 ವರ್ಷದ ವೃದ್ಧರು ಕೊರೋನಾ ಸೋಂಕಿಗೆ ತುತ್ತಾಗಿರುವಂತಹ ವಿಚಾರ ಬಹಿರಂಗಗೊಂಡಿದೆ. ನಿನ್ನೆಯಷ್ಟೇ ಬೋಳೂರಿನ ವೃದ್ಧ ಮಹಿಳೆಯೊಬ್ಬರಿಗೆ ಕೊರೋನಾ ಸೋಂಕು ಇರೋದು ದೃಢಪಟ್ಟಿತ್ತು. ಇನ್ನು ಬಂಟ್ವಾಳ ಪೇಟೆಯ SVS ಶಾಲಾ ರಸ್ತೆ ಮನೆಯ ವೃದ್ಧರೋರ್ವರಲ್ಲಿ ಕೋವಿಡ್-19 ಇರುವಂತದ್ದು ದೃಢಪಟ್ಟಿದೆ. ಇವರು ಏಪ್ರಿಲ್ 19ರಂದು ಕೊರೋನಾಗೆ ಬಲಿಯಾದಂತಹ ಮಹಿಳೆಯ ದೂರದ ಸಂಬಂಧಿಯಾಗಿದ್ದು ಇವರ ನೆರೆ ಮನೆಯಲ್ಲಿ ವಾಸವಾಗಿದ್ರು. ಇವರಿಂದಲೇ ಕೊರೋನಾ ಸೋಂಕು ಹರಡಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಏಪ್ರಿಲ್ 19ರಿಂದ ಇವರನ್ನ ಮನೆ ಮಂದಿಯೊಂದಿಗೆ ಹೋಮ್ ಕ್ವಾರಂಟೈನ್ ಮಾಡಲಾಗಿದ್ದು ಆ ಸಂದರ್ಭದಲ್ಲಿ ಇವರ ಗಂಟಲು ದ್ರವವನ್ನ ಪರೀಕ್ಷೆಗೆ ಕಳುಹಿಸಿಕೊಡಲಾಗಿತ್ತು. ಇವತ್ತು ಬಂದಂತಹ ವರದಿಯಲ್ಲಿ ವೈರಾಣು ಇರೋದು ದೃಢಪಟ್ಟಿದೆ. ಇವರನ್ನ ಮಂಗಳೂರು ಕೋವಿಡ್ ಆಸ್ಪತ್ರೆಗೆ ಇದೀಗ ದಾಖಲು ಮಾಡಲಾಗಿದೆ. ಸೀಲ್ ಡೌನ್ ನಿಯಂತ್ರಿತ ಪರಿಸರದಲ್ಲಿ ಇವರ ಮನೆ ಇರುವಂತದ್ದು. ಈ ಮೂಲಕ ಬಂಟ್ವಾಳಪೇಟೆಯ ಒಂದೇ ಪರಿಸರದಲ್ಲಿ ಇವರಿಗೆ 5 ಪಾಸಿಟಿವ್ ಪ್ರಕರಣಗಳು ದಾಖಲಾದಂತಾಗಿದೆ. ಅದರಲ್ಲಿ 3 ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದು, 2 ಚಿಕಿತ್ಸೆಯಲ್ಲಿದ್ದಾರೆ. ಉಳಿದಂತೆ ಬಂಟ್ವಾಳ ತಾಲೂಕಿನ ನರಿಕೊಂಬು ಗ್ರಾಮದ ನಾಯಿಲದ ಮಹಿಳೆ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸಜಿಪನಡು ಗ್ರಾಮದ ಮಗು ಮತ್ತು ತುಂಬೆ ನಿವಾಸಿ ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ. ತಾಲೂಕಿನಲ್ಲಿ ಈವರೆಗೆ ಒಟ್ಟು 8 ಪ್ರಕರಣಗಳು ದಾಖಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ನಾಗೇಶ್ ಕಾವೂರು. ಹಲೋ ನಾಗೇಶ್. ಗೌತಮ್. ಮಂಗಳೂರಿನಲ್ಲಿ ಈಗ ಮತ್ತೊಂದು ಪ್ರಕರಣ ಪತ್ತೆಯಾಗಿದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ? ಹೌದು ಗೌತಮ್, ಇವತ್ತು ರಾಜ್ಯ ಇಬ್ಬರಿಗೆ ಸೋಂಕು ದೃಢಪಟ್ಟಿರುವಂತದ್ದು. ಇಬ್ಬರಿಗೆ ಈಗ ಮಂಗಳೂರಿನ ಒಂದು ಬೋಳೂರು ನಿವಾಸಿ ಮತ್ತು ಬಂಟ್ವಾಳದ ನಿವಾಸಿ ಆಗಿರುವಂತಹ ಇಬ್ಬರಿಗೆ ಒಂದು ಪಾಸಿಟಿವ್ ಪ್ರಕರಣ ಪತ್ತೆಯಾಗಿರುವಂತ. ಇವರು ಇಬ್ಬರು ಕೂಡ firstneuro ಆಸ್ಪತ್ರೆ firstneuro ಮಂಗಳೂರಿನ ಹೊರವಲಯದಲ್ಲಿರುವಂತಹ firstneuro ಆಸ್ಪತ್ರೆಯಲ್ಲಿ ಭೇಟಿ ನೀಡಿರುವಂತೆ ಅಲ್ಲಿ ಒಂದು ಚಿಕಿತ್ಸೆ ಪಡೆದಿರುವಂತಹ ರೋಗಿಯನ್ನು ಇವರು ಕೂಡ ವಿಸಿಟ್ ಮಾಡಿದ್ದಾರೆ ಎಂಬ ಆಧಾರದ ಮೇಲೆ ಇವರಿಗೂ ಕೂಡ ಕೊರೋನಾ ವೈರಸ್ ಸೋಂಕು ದೃಢಪಟ್ಟಿರುವುದು. ಹಾಗಾಗಿ ಇವತ್ತು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಇಬ್ಬರಿಗೆ ಸೋಂಕು ದೃಢಪಟ್ಟಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಒಟ್ಟು 24 ಪ್ರಕರಣಗಳು ಕಂಡು ಬಂದ್ರೆ ಈಗಾಗಲೇ 12 ಮಂದಿ ಈಗಾಗಲೇ ಗುಣಮುಖರಾಗಿದ್ದಾರೆ. ಅದರಲ್ಲಿ 3 ಮಂದಿ ಈಗಾಗಲೇ ಮೃತಪಟ್ಟಿರುವಂತಹ 9 ಮಂದಿಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತಿದೆ. ಗೌತಮ್. ಈಗ ಇವತ್ತು ಬೋಳೂರಿನಲ್ಲಿ ಕಂಡು ಬಂದಂತಹ ಪ್ರಕರಣ ಏನು, ನಿನ್ನೆ ಸೋಂಕು ಕಂಡು ಬಂದಿತ್ತು ಮಹಿಳೆ, ಆಕೆಯ ಪತಿ ಎನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ಅಂದ್ರೆ ಇವರು ಕೂಡ ಆಸ್ಪತ್ರೆಗೆ ಹೋಗ್ತಾ ಇದ್ರ, ಇವರಿಗೆ ಸೋಂಕು ಬಂದಿರುವಂತದ್ದು ಹೇಗೆ, ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಈಗ ಇದೆಯಾ ಅನ್ನುವಂಥದ್ದು ನಾಗೇಶ್? ಹೌದು ಗೌತಮ್, ಅಂದ್ರೆ ನಿನ್ನೆ ಏನು ಬೋಳೂರಿನಲ್ಲಿ ಒಂದು ವೃದ್ಧೆಗೆ ಏನು ಇದು ಕೊರೋನಾ ಸೋಂಕು ಪತ್ತೆಯಾಗಿರುವಂತದ್ದು. ಇವತ್ತು ಆಕೆಯ ಅವರ ಒಂದು ಪತ್ನಿಗೆ ಕೂಡ ಒಂದು ಸೋಂಕು ತಗುಲಿರುವಂತದ್ದು. ಏಕೆಂದ್ರೆ ಇವರು firstneuro ಅಂದ್ರೆ firstneuro ಇವರು ಚಿಕಿತ್ಸೆ ಪಡೆಯುತ್ತಿದ್ರು. ಹಾಗಾಗಿ ಇವರ ದಂಪತಿಯನ್ನು ಚಿಕಿತ್ಸೆ ಪಡೆಯುತ್ತಿದ್ರು. ಹಾಗಾಗಿ ಇವರನ್ನು ಭೇಟಿ ನೀಡಲು ಹೋಗ್ತಿದ್ರು. ಆ ಕಾರಣದಿಂದಲೇ ಈ ಒಂದು ಕೊರೋನಾ ಸೋಂಕು ಇವರಿಗೂ ಕೂಡ ತಗಲಿದೆ ಎಂಬ ಒಂದು ಈಗ ಸದ್ಯದ ಈಗ ಗೊತ್ತಾಗಿರುವಂತದ್ದು. ಗೌತಮ್. ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಮೂಲಕ 2 ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ. ಒಬ್ಬರು ನಿನ್ನೆ ಏನೋ ಬೋಳೂರಿನ ಮಹಿಳೆಗೆ ಸೋಂಕು ಕಂಡು ಬಂದಿತ್ತು. ಆಕೆಯ ಪತಿ 63 ವರ್ಷದ ವ್ಯಕ್ತಿಗೆ ಸೋಂಕು ಈಗ ತಗುಲಿರುವಂತಹ ವಿಚಾರ ದೃಢಪಟ್ಟಿದೆ. ಪೇಷಂಟ್ ನಂಬರ್ 536 ಅಂದ್ರೆ ಇವರ ಪತ್ನಿಯ ಸಂಪರ್ಕದಿಂದ ಇವರಿಗೆ ಸೋಂಕು ತಗುಲಿದೆ ಅನ್ನುವಂಥ ವಿಚಾರವನ್ನು ಈಗ ಆರೋಗ್ಯ ಇಲಾಖೆ ಬಹಿರಂಗಪಡಿಸಿದೆ. ಇನ್ನು ಏಪ್ರಿಲ್ 19ರಂದು ಕೊರೋನಾಗೆ ಬಲಿಯಾದಂತಹ ಮಹಿಳೆಯ ಸಂಬಂಧಿ ಹಾಗೂ ನೆರೆಮನೆಯವರಾಗಿರುವಂತಹ ಬಂಟ್ವಾಳದ 69 ವರ್ಷದ ವೃದ್ಧರು ಕೂಡ ಸೋಂಕಿಗೆ ತುತ್ತಾಗಿದ್ದಾರೆ. ಅಂದ್ರೆ ಇವರು ಬಂಟ್ವಾಳದ ಪೇಷಂಟ್ ನಂಬರ್ 309 ಇವರ ಸೆಕೆಂಡರಿ ಕಾಂಟ್ಯಾಕ್ಟ್ ನಿಂದ ಸೋಂಕಿಗೆ ತುತ್ತಾಗಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಈಗ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಬಂಟ್ವಾಳದಲ್ಲಿ ಪತ್ತೆಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬಂಟ್ವಾಳದ ಪ್ರತಿನಿಧಿ ಸಂದೀಪ್ ಸಾಲಿಯಾನ್. ಹಲೋ ಸಂದೀಪ್. ನಮಸ್ತೆ ಗೌತಮ್. ಬಂಟ್ವಾಳವನ್ನ ನಾವು ನೋಡ್ತಾ ಇದ್ದೇವೆ, ದಿನದಿಂದ ದಿನಕ್ಕೆ ಗಂಭೀರತೆ ಹೆಚ್ಚಾಗ್ತಾ ಇದೆ. ಇದೀಗ ಮತ್ತೊಂದು ಪ್ರಕರಣ ಕಂಡು ಬಂದಿದೆ ಅನ್ನುವಂಥದ್ದು. ಏನಾಗ್ತಾ ಇದೆ ಅಂತ ಬಂಟ್ವಾಳದಲ್ಲಿ? ಬಂಟ್ವಾಳಕ್ಕೆ ಮತ್ತೆ ಕೋವಿಡ್-19 ಒಂದು ತೀವ್ರವಾದ ಒಂದು ಆಘಾತವನ್ನು ನೀಡಿದೆ. ಇಲ್ಲಿ ಮತ್ತೊಂದು ಇವತ್ತು ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಕೇಸುಗಳ ಪತ್ತೆಯಾಗಿತ್ತು. ಅದರಲ್ಲಿ ಒಂದು ಕೇಸು ಬಂಟ್ವಾಳದಲ್ಲಿ ಕಂಡು ಬಂದಿದೆ. ಒಟ್ಟು ಇವರೆಗೆ ಅಂದ್ರೆ ಒಂದೇ ಪರಿಸರದಲ್ಲಿರುವಂತಹ ಒಂದು ನೆರೆಕರೆಯವರ ಮನೆಯಲ್ಲಿ ಈಗ ಒಟ್ಟು 5 ಪ್ರಕರಣಗಳು ಕೇವಲ 13 ದಿನದೊಳಗೆ ಕಂಡು ಬಂದಿರುವಂತದ್ದು ಈ ಭಾಗದ ಜನರಲ್ಲಿ ಒಂದು ಆತಂಕಕ್ಕೆ ಕಾರಣ ಆಗಿದೆ. ಈವರೆಗೆ ಬಂಟ್ವಾಳದಲ್ಲಿ ಕೇವಲ ಬಂಟ್ವಾಳ ತಾಲೂಕಿನಿಂದಲೇ 8 ಪ್ರಕರಣಗಳು ಕಂಡು ಬಂದಿದೆ. ಇದರಲ್ಲಿ 2 ಈಗಾಗಲೇ ಗುಣಮುಖರಾಗಿ ಮನೆಗೆ ವಾಪಸ್ ಆಗಿದ್ದಾರೆ. 3 ಮಂದಿ
ಮೃತಪಟ್ಟಿದ್ದಾರೆ. ಇನ್ನು ಇಬ್ರು ಮಂಗಳೂರಿನಲ್ಲಿ ಚಿಕಿತ್ಸೆ ಪಡಿದ್ದಾರೆ. ಅದರ ಜೊತೆಗೆ ಈಗ ಇನ್ನೊಂದು ಪ್ರಕರಣ ಕೂಡ ಇಲ್ಲಿ ದಾಖಲಾಗಿದೆ. ಬಂಟ್ವಾಳ ಈ ಪೇಟೆ ವ್ಯಾಪ್ತಿಯ ಇಲ್ಲಿನ ಎಸ್ ಟೆಂಪಲ್ ಸ್ಕೂಲ್ ನ ಒಂದು ಕಾಲೋನಿಯ ನಿವಾಸಿಯಾಗಿ ಇರುವಂತಹ ವ್ಯಕ್ತಿ ಇವರು. ತುಂಬಾ 70 ವರ್ಷ ವಯಸ್ಸಿನವರು. ಇವರು ಈಗಾಗಲೇ ಆಸ್ಪತ್ರೆಗೆ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ. ಈ ಆರಂಭದಲ್ಲಿ ಏನು ಇಲ್ಲಿ ಒಂದು ಮಹಿಳೆಯಲ್ಲಿ COVID-19 ಕಂಡು ಬಂತ, ಅಂದ್ರೆ ಪೇಷಂಟ್ ನಂಬರ್ 396 ಇದ್ದಾರೆ. ಅವರ ಒಂದು ನೆರೆಹೊರೆಯಲ್ಲಿ ಈ ವ್ಯಕ್ತಿ ಕೂಡ ಅವರು ವಾಸವಾಗಿದ್ರು. ಆ ಮಹಿಳೆಯಲ್ಲಿ ಒಂದು COVID-19 ವೈರಾಣು ಹರಡಿರುವ ಸಾಧ್ಯತೆ ಇದೆ ಅನ್ನೋ ಹೇಳಲಾಗ್ತಿದೆ. ಆ ಮನೆಯ ನೆರೆಹೊರೆಯಲ್ಲಿ ಮನೆಯಲ್ಲಿ ಇರುವಂತವರು ಅಂದ್ರೆ ಆರಂಭದಲ್ಲಿ ಏನು ಈ ಮಹಿಳೆಗೆ ರೋಗ ಲಕ್ಷಣಗಳು ಕಂಡು ಬಂದ ಆ ಸಂದರ್ಭದಲ್ಲಿ ಇವರನ್ನೆಲ್ಲರನ್ನು ಕೂಡ ಕ್ವಾರಂಟೈನ್ ಮಾಡಲಾಗಿತ್ತು. ಆ ಕ್ವಾರಂಟೈನ್ ಮಾಡಿದ ಬಳಿಕ ಇವರ ಒಂದು ಗಂಟಲು ದ್ರವವನ್ನು ಪರೀಕ್ಷೆ ಕಳಿಸಲಾಗಿತ್ತು. ಅದು ಇವತ್ತು ವರದಿ ಬಂದಿದೆ. ಈ ವರದಿಯಲ್ಲಿ ಇದು ಪಾಸಿಟಿವ್ ಆಗಿದೆ. ಈಗ ಅವರಿಗೆ ಮಂಗಳೂರಿನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಗೌತಮ್, ಎಸ್, ಅಂದ್ರೆ ಬಹಳ ಒಂದು ಗೊಂದಲದ ಗೂಡಾಗಿದ್ದಂತಹ ಪ್ರಕರಣದಲ್ಲಿ ಇದೀಗ ಒಂದೊಂದೇ ಲಿಂಕ್ಗಳು ಸಿಗ್ತಾ ಇದೆ, ಒಂದೊಂದೇ ಪ್ರಕರಣಗಳು ಕಂಡು ಬರ್ತಾ ಇದೆ ಅನ್ನುವಂಥದ್ದು. ಎಸ್, ಇದು ಇನ್ನೂ ಕೂಡ ಮುಂದುವರೆದ್ರೆ ಗತಿ ಏನು ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಏನೆಲ್ಲ ಚಾನ್ಸಸ್ಗಳಿದೆ ಈ ನಿಟ್ಟಿನಲ್ಲಿ, ಅಂದ್ರೆ ಈಗ ಲಭಿಸ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಅನ್ನುವಂಥದ್ದು ಸಂದೀಪ? ಬಂಟ್ವಾಳ ಪೇಟೆ ಏನು ಕಾಮತ್ ಲೈನ್ ಇದೆ, ಇದೆಲ್ಲವೂ ಸಾಮಾನ್ಯವಾಗಿ ಒಂದೇ ಸಮುದಾಯಕ್ಕೆ ಅಂದ್ರೆ ಇವರು ಎಲ್ಲರೂ ಒಂದು ಸಂಬಂಧಿಗಳೇ ಆಗಿರುವಂತ ಇದು ಪರಿಸರ. ಸುಮಾರು ಒಂದು 7-8 ಮನೆಗಳಿದ್ರು ಕೂಡ ಇವರು ಪರಸ್ಪರ ಒಬ್ಬರಿಗೊಬ್ಬರು ಸಂಬಂಧಿಗಳು. ಈಗ ಏನು ಈ ವ್ಯಕ್ತಿಯಲ್ಲಿ ಕಂಡು ಬಂತ, ಹಿರಿಯ ವೃದ್ಧರಲ್ಲಿ ಒಬ್ರು ಅಲ್ಲಿ ವ್ಯಕ್ತಿ ಇದು COVID-19 ಕಂಡು ಬಂದಿದ್ದ. ಇವರ ಮನೆಯಲ್ಲಿ ಒಟ್ಟು ಇವರಿಗೆ 4 ಮಂದಿ, 3 ಮಂದಿ ಗಂಡು ಮಕ್ಕಳಿದ್ದಾರೆ ಮತ್ತು ಒಬ್ಳು ಹೆಣ್ಣು ಮಗಳಿದ್ದಾರೆ. ಈ ಹೆಣ್ಣು ಮಗಳು ಅವರನ್ನು ಮದುವೆ ಮಾಡಿಕೊಡಲಾಗಿದೆ. ಆದ್ರೆ ಅವರು ಈ ಸಂದರ್ಭದಲ್ಲಿ ಅಂದ್ರೆ ಯಾವಾಗ ಇಲ್ಲಿ ಮಹಿಳೆಯಲ್ಲಿ ಕೋವಿಡ್ ಕಂಡು ಬಂತ ಬಳಿಕ ಈ ಮನೆಗೆ ಭೇಟಿ ಕೊಟ್ಟ ಕಾರಣಕ್ಕಾಗಿ ಅವರನ್ನು ಕೂಡ ಕ್ವಾರಂಟೈನ್ ಮಾಡಲಾಗಿದೆ. ಇನ್ನು ಇವರ ಹಿರಿಯ ಮಗ ಅವರು ಮದುವೆಯಾಗಿ ಬೇರೆ ಮಂಗಳೂರಿನಲ್ಲಿರೋ ಕಾರಣಕ್ಕಾಗಿ ಅವರು ಈ ಕಡೆಗೆ ಯಾವುದೇ ಸಂಪರ್ಕ ಇರಲಿಲ್ಲ, ಅದರಿಂದ ಅವರನ್ನು ಕ್ವಾರಂಟೈನ್ ಇಲ್ಲ. ಇನ್ನು ಅವರ ಉಳಿದ 2 ಮಕ್ಕಳು ಕೂಡ ಇವರ ಮನೆಯಲ್ಲಿ ವಾಸವಾಗಿರೋ ಕಾರಣಕ್ಕಾಗಿ ಅವರನ್ನು ಕೂಡ ಕ್ವಾರಂಟೈನ್ ಮಾಡಲಾಗಿದೆ. ಇನ್ನು ಗಮನಿಸಬೇಕಾದ ಒಂದು ಅಂಶ ಎಂದರೆ ಈ ಮನೆಯಲ್ಲಿ ಇವರೊಂಥರ ಅವಿಭಕ್ತ ಕುಟುಂಬದ ರೀತಿಯಲ್ಲಿ ವಾಸವಾಗಿದ್ದಾರೆ. ಅಂದ್ರೆ ಸಾಕಷ್ಟು ಮನೆಯಲ್ಲಿ ಮನೆ ಮಂದಿದ್ದಾರೆ. ಅಂದ್ರೆ ಇವರ ಸಂಬಂಧಿಕರು ಕೂಡ ಅಂದ್ರೆ ಸಹೋದರರು ಆ ರೀತಿ ಅನ್ನುವ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮನೆಯಲ್ಲಿ ವಾಸವಾಗಿದ್ದಾರೆ. ಅದಾದ ಆರಂಭದಲ್ಲೇ ಇವರನ್ನು ಕ್ವಾರಂಟೈನ್ ಮಾಡಿ ಇವರ ಎಲ್ಲರ ಒಂದು ಗಂಟಲು ದ್ರವವನ್ನು ಇದಕ್ಕೆ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಆದ್ರೆ ಕೇವಲ ಇವ್ರದ್ದು ಮಾತ್ರ ಈಗ ಪಾಸಿಟಿವ್ ಬಂದಿದೆ. ಇವರಿಗೆ ಈಗ ಚಿಕಿತ್ಸೆ ನೀಡಲಾಗ್ತದೆ. ಮತ್ತೆ ಇದು ಸ್ವಲ್ಪ ಬಂಟ್ವಾಳ ಪರಿಸರದಲ್ಲಿ ದಿನಕ್ಕೆ ಒಂದೊಂದೇ ಪ್ರಕರಣಗಳು ಹೊರಬೀಳ್ತಾ ಇರೋದು ಜನರಲ್ಲಿ ಸ್ವಲ್ಪ ಆತಂಕವನ್ನು ಮಾಡಿದ್ದಾರೆ. ಮತ್ತೆ ಇದು ಈಗಾಗಲೇ ಏನು ಕಂಟೈನ್ಮೆಂಟ್ ಝೋನ್ ಅಂತ ಏನು ಇದು ಗುರುತಿಸಲಾಗಿದೆ, ಈ ಝೋನ್ ನ ಹೊರಗೆ ಈಗ ಈ ಏನು ಪೇಷಂಟ್ ಇದ್ದ ಕಾರಣಕ್ಕಾಗಿ ಇದನ್ನು ಹೆಚ್ಚುವರಿಯನ್ನು ಮತ್ತೆ ಸೀಲ್ ಡೌನ್ ಮಾಡುವಂತ ಏನು ಅಗತ್ಯತೆಗಳು ಕಂಡು ಬರುವುದಿಲ್ಲ. ಈ ಸೀಲ್ ಡೌನ್ ಇರುವಂತ ವ್ಯಾಪ್ತಿಯ ಮನೆಯೊಳಗೆ ಈ ವ್ಯಕ್ತಿ ಇದ್ದ ಕಾರಣಕ್ಕಾಗಿ ಅಂದ್ರೆ ದೊಡ್ಡ ಆತಂಕ ಪಡುವಂತದ್ದು ಏನಿಲ್ಲ. ಅಂದ್ರೆ ಈಗಾಗಲೇ ಪರಿಸರದವರ ಆದ ಕಾರಣಕ್ಕಾಗಿ ಸೀಲ್ ಡೌನ್ ವಿಷಯದಲ್ಲಿ ಏನಿಲ್ಲ. ಅದು ರೋಗ ಮತ್ತೆ ಒಬ್ಬೊಬ್ಬರಲ್ಲಿ ಹೊಸತಾಗಿ ಕಾಣಿಸಿಕೊಳ್ತಾ ಇರೋದು ಸ್ವಲ್ಪ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಎಸ್, ಇವರ ಆರೋಗ್ಯ ಪರಿಸ್ಥಿತಿ ಹೇಗಿತ್ತು? ಇದೀಗ ಏನು ಸೋಂಕು ಕಾಣಿಸಿಕೊಂಡಿದೆ, ಈ ಹಿಂದೆ ಇವರಿಗೆ ಏನಾದ್ರೂ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿತ್ತು ಅನ್ನುವಂಥದ್ದು ಸಂದೀಪ್, ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಅಂತ? ಇಲ್ಲ, ಇವರು ಅಂದ್ರೆ ಅಂತ ದೊಡ್ಡ ರೋಗ ಲಕ್ಷಣಗಳು ಯಾವ್ದು ಬೇರೆ ಇವರಲ್ಲಿ ಇರ್ಲಿಲ್ಲ. ಈಗಾಗಲೇ COVID-19 ಮಾತ್ರ ಇವರಲ್ಲಿ ಇತ್ತು. ಮತ್ತೆ ವಯೋವೃದ್ಧರ ಆಗಿರೋ ಕಾರಣಕ್ಕಾಗಿ ವಯೋಸಹಜವಾಗಿರುವಂತಹ BP ಶುಗರ್ಗಳು ಇರಬಹುದು ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿದೆ. ಅದೇ ಇದು ಪರ್ಟಿಕ್ಯುಲರ್ ಇದೆಯಾ ಅನ್ನುವಂಥದ್ದು ಗೊತ್ತಿಲ್ಲ. ಮತ್ತೆ ಸಹಜವಾಗಿರುವಂತಹ ಒಂದು ನಿಶಕ್ತಿಗಳು ನಿತ್ರಾಣ ಇರುವಂತದ್ದು ಸಾಮಾನ್ಯವಾಗಿದೆ. ಅದು ಬಿಟ್ಟರೆ ಬೇರೆ ಯಾವುದೇ ರೋಗ ಲಕ್ಷಣಗಳಿಲ್ಲ. ಮತ್ತೆ ಇಮ್ಯುನಿಟಿ ದೇಹದಲ್ಲಿ ಕಡಿಮೆ ಕಾರಣಕ್ಕಾಗಿ ಇದು ಸ್ವಲ್ಪ ಇವರಿಗೆ ಶೀಘ್ರದಲ್ಲಿ ಹರಡಿಸಬಹುದು ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿದೆ. ಗೌತಮ್, ಎಸ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಮಾಹಿತಿಗಾಗಿ.